ಕನ್ಯಾನ ಗ್ರಾಮದ ಕಣಿಯೂರು ಎಂಬಲ್ಲಿ ಅಪ್ರಾಪ್ತ ಬಾಲಕಿಯ ಸಾವಿಗೆ ಕಾರಣನಾದ ಆರೋಪಿಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಮತ್ತು ರಾಜ್ಯದಲ್ಲಿ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ವತಿಯಿಂದ ವಿಟ್ಲದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ಸ್ಥಾಪಕ ಅಧ್ಯಕ್ಷ ಬಿಕೆ ಸೇಸಪ್ಪ ಬೆದ್ರಕಾಡು ಅವರು ಮಾತನಾಡಿ, ದಲಿತ ಸಂಘಟನೆ ಸಮಾಜದಲ್ಲಿ ಅನ್ಯಾಯಕ್ಕೊಳಗಾದವರ ಧ್ವನಿಯಾಗಿ ಕೆಲಸ ನಿರ್ವಹಿಸಿದೆ. ನಾವು ಯಾವುದೇ ಧರ್ಮ, ಜಾತಿ, ಪಕ್ಷಗಳಿಗೆ ಸೀಮಿತವಾಗಿ ಕೆಲಸ ಮಾಡಿಲ್ಲ. ಶೋಷಿತ ವರ್ಗದವರ ಪರವಾಗಿ ಕೆಲಸ ಮಾಡುತ್ತಿದ್ದೇವೆ. ನಮ್ಮನ್ನ ಮತ್ತೊಂದು ಧರ್ಮದ ವಿರುದ್ಧ ಎತ್ತಿಕಟ್ಟಿ ನಮ್ಮ ಯುವಕರನ್ನ ಜೈಲಿಗೆ ಅಟ್ಟುವ ಹಿಂದೂ ಸಂಘಟನೆಗಳು ನಮಗೆ ಬೇಡ. ನಮಗೆ ವಿದ್ಯಾಭ್ಯಾಸ ಕೊಡಿ, ನ್ಯಾಯ ಒದಗಿಸುವ ಕೆಲಸ ಮಾಡಿ, ನಿಮಗೆ ಖಂಡಿತ ನಾವು ಬೆಂಬಲವನ್ನ ನೀಡುತ್ತೇವೆ ಎಂದು ಹೇಳಿದ್ರು. ಹಿಂದೂಗಳು ಕೂಡ ನಮಗೆ ಬೇಕು. ಯಾವ ರೀತಿ ಹಿಂದೂಗಳು ಬೇಕು? ನಮ್ಮನ್ನು ಮತ್ತೊಂದು ಧರ್ಮದ ವಿರುದ್ಧ ಬಳಸಿಕೊಂಡು ನಮ್ಮ ಯುವಕರನ್ನು ಜೈಲಿಗೆ ತಳ್ಳುವಂತ ಹಿಂದೂ ಸಂಘಟನೆಗಳು ನಮಗೆ ಬೇಡ. ನಮಗೆ ವಿದ್ಯೆ ಕೊಡಿ, ನಮಗೆ ನ್ಯಾಯ ಒದಗಿಸುವ ಕೆಲಸ ಮಾಡಿ, ನಿಮಗೆ ಖಂಡಿತ ನಿಮ್ಮನ್ನು ನಾವು ಸ್ಮರಿಸ್ತೇವೆ. ಮುಸ್ಲಿಂ ಸಂಘಟನೆಗಳು ಬೇಕು, ಮುಸ್ಲಿಂ ಸಮುದಾಯದವರು ನಮಗೆ ಬೇಕು. ಯಾವ ಮುಸ್ಲಿಮರು ಬೇಕು ನಮಗೆ? ನಮ್ಮನ್ನು ಹಿಂದೂ ಧರ್ಮದ ವಿರುದ್ಧ ಎತ್ತಿಕಟ್ಟಿ ನಮ್ಮ ವಿರುದ್ಧ ಜೈಲಿಗೆ ಹೋಗುವಂತ ಕೆಲಸವನ್ನು ಮಾಡುವಂತಹ ಮುಸ್ಲಿಂ ಸಂಘಟನೆಗಳು ನಮಗೆ ಬೇಡ. ಅಂತ ಮುಸಲ್ಮಾನರು ಬೇಡ, ನಮಗೆ ಹಿಂದೂಗಳು ಬೇಕು. ಬಸವಣ್ಣನ ತರದ ಹಿಂದೂಗಳು ಬೇಕು, ನಮಗೆ ಮುಸಲ್ಮಾನರು ಬೇಕು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಂತ ಮುಸಲ್ಮಾನರು ಬೇಕು. ನಮ್ಮನ್ನು ಇವತ್ತು ಬಳಸಿಕೊಂಡು ನಮ್ಮಲ್ಲಿ ನೀವು ಮಾತಾಡಿಸಿ ನಮ್ಮನ್ನು ಜೈಲಿಗೆ ತಳ್ಳುವಂತ ಕೆಲಸವನ್ನು ಮಾಡುವುದಕ್ಕೆ ನಮ್ಮ ವಿರೋಧವಿದೆ. ಬಹುಶಃ ಈ ಒಂದು ಪ್ರತಿಭಟನೆ ಉದ್ದೇಶ ಏನಂತ ಹೇಳಿದ್ರೆ, ಆರೋಪಿ ಸಾವ್ಲಾಮಿನಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕು. ಮತ್ತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದಲಿತರ ಮೇಲೆ ನಾನಾ ರೀತಿಯ ದೌರ್ಜನ್ಯಗಳು ನಡೀತಾ ಇದೆ. ಇದಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕು. ಅದರೊಟ್ಟಿಗೆ ಆ ಒಂದು ಆತ್ಮಿಕಲ ಬಡ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ಒದಗಿಸುವಂತ ಕೆಲಸವನ್ನು ಸರ್ಕಾರ ಮಾಡಬೇಕು. ಸರ್ಕಾರ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಒಬ್ಬ ಹರ್ಷ ಎಂಬ ಯುವಕನ ಹತ್ಯೆ ಆಯಿತು. ಯಾರಿಂದ ಹತ್ಯೆ ಆಯಿತು? ಮುಸಲ್ಮಾನರಿಂದ ಹತ್ಯೆ ಆಯಿತು. ಮುಸಲ್ಮಾನ ಗುಡ್ಡಗಳಿಂದಲ್ಲಿ ಹತ್ಯೆ ಆಯಿತು. ಅವನಿಗೆ 25 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಆತ್ಮಿಕ ಎಂಬ ಯುವತಿ ಒಬ್ಬ ಮುಸಲ್ಮಾನನ ಕಿರುಕುಳದಿಂದ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಅವಳಿಗೆ 10 ಲಕ್ಷ ಪರಿಹಾರವನ್ನು ಕೊಡುವಂತ ಕೆಲಸವನ್ನು ಇಲ್ಲಿನ ಶಾಸಕರು ಮಾಡಬೇಕೆನ್ನುವ ಮನವಿಯನ್ನು ಮಾಡುತ್ತಾ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಆನಂದ್ ಬೆಳ್ಳಾರಿಯವರು ಮಾತನಾಡಿ, ಅಪ್ರಾಪ್ತ ಬಾಲಕಿಯ ಸಾವಿನ ವಿಚಾರವನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು. ನಮ್ಮ ಸಮುದಾಯದ ಹುಡುಗ ಅಥವಾ ಹುಡುಗಿಯರು ಬೇರೊಂದು ಸಮುದಾಯದಿಂದ ಅನ್ಯಾಯಕ್ಕೊಳಗಾಗಿ ಮೃತಪಟ್ಟರೆ ಹಿಂದೂ ಸಂಘಟನೆಗಳು ಅದನ್ನು ರಾಜಕೀಯವಾಗಿ ಬಳಸಿಕೊಳ್ತಿದ್ದಾರೆ. ಇದನ್ನ ನಾವು ತೀವ್ರವಾಗಿ ಖಂಡಿಸಲೇಬೇಕಾಗಿದೆ. ಒಳ್ಳೆಯ ಕೆಲಸಕ್ಕೆ ನಮ್ಮ ಬೆಂಬಲ ಸದಾ ಇದೆ. ಬಳಗನೂರಿನಲ್ಲಿ ಅಮಾಯಕ ಬಾಲಕಿಗೆ ಗರ್ಭದಾನ ಮಾಡಿದ ಪ್ರಕರಣದಲ್ಲಿ ದಲಿತ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡಿದುದರ ಫಲವಾಗಿ ನಾರಾಯಣ್ ರೈಯವರ ಬಂಧನವಾಗುತ್ತದೆ. 1 ತಿಂಗಳು ಜೈಲಲ್ಲಿ ಇರ್ತಾರೆ. ಆ ಬಳಿಕ ನ್ಯಾಯಾಲಯ ಮಗುವಿನ ಡಿಎನ್ಎ ಪರೀಕ್ಷೆಗೆ ಆದೇಶವನ್ನ ನೀಡುತ್ತದೆ. ಆದರೆ ನಾರಾಯಣ್ ರೈ ಅವರು ಡಿಎನ್ಎ ಪರೀಕ್ಷೆಗೆ ಹೈಕೋರ್ಟ್ನಿಂದ ಸ್ಟೇ ತಂದಿದ್ದಾರೆ ಎಂದು ಹೇಳಿದರು. ಆದರೆ ಅಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸತ್ಯಾಂಶ ಏನಂತ ತಿಳಿದು ನಾವೆಲ್ಲ ಸಂಘಟನೆಗಳು ಒಟ್ಟಾಗಿ ಸೇರಿಕೊಂಡು ಸಂಪ್ಯ ಸ್ಟೇಷನ್ ಎದುರುಗಡೆ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ನಾರಾಯಣ್ ರೈ ಬಂಧನ ಆಗ್ತದೆ. 1 ತಿಂಗಳು ಜೈಲಲ್ಲಿ ಇರ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಶರಣ ಪಂಪಲ್ಲಿ ಹೇಳಿದಂಥ ಮಾತಿಗೆ ನಾನು ವಿರೋಧವನ್ನು ವ್ಯಕ್ತಪಡಿಸ್ತಾ ಅದಕ್ಕೆ ಅವರು ಸಪೋರ್ಟನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ನಾರಾಯಣ್ ರೈಗಳು 1 ತಿಂಗಳ ನಂತರ ಹೊರಗಡೆ ಬರ್ತಾರೆ. DNA ನಮ್ಮ ಜಡ್ಜ್ ಸಾಹೇಬರು ಆರ್ಡರನ್ನು ಮಾಡ್ತಾರೆ. ಹುಡುಗಿಯ ರಕ್ತ ಪರೀಕ್ಷೆಗೆ ಹೋಗ್ತದೆ. ಆದರೆ ಮಗುವಿನ ರಕ್ತ ಪರೀಕ್ಷೆಗಾಗುವ ನಾರಾಯಣ್ ರೈಗಳು ಹೈಕೋರ್ಟಿಂದ ಸ್ಟೇಯನ್ನು ತಂದಿದ್ದಾರೆ. ಅದೇ ತಾಕತ್ತಿದ್ರೆ ಶರಣ ಪಂಪ ಹೇಳೋದನ್ನು ನಿಲ್ಲಿಸಿ ಆ ಹುಡುಗಿಗೆ ನ್ಯಾಯವನ್ನು ಕೊಡಿಸಬೇಕು. ಇದನ್ನು ಕೆಲಸ ಮಾಡಬೇಕು. ಅದು ಬಿಟ್ಟುಬಿಟ್ಟು ದಲಿತ ಸಂಘಟನೆಗಳಿಗೆ ಬೇಡದ ವಿಚಾರಗಳನ್ನು ಎತ್ತಿಕೊಟ್ಟು ಅದರ ವಿರುದ್ಧ ಮಾತಾಡುವಂಥ ಶರಣ ಪಂಪೇಲು ನಾವು ಯಾವತ್ತೂ ಕೂಡ ಯಾವುದೇ ಧರ್ಮದ ಪರವಾಗಿಲ್ಲ, ಯಾವುದೇ ಜಾತಿಯ ಪರವಾಗಿಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಒಳಗೊಂಡಂಥ ಸಂಘಟನೆಗಳು ನಾವು. ಇವತ್ತು ನಾವು ಹಿಂದೂ ಧರ್ಮವನ್ನು ಎಲ್ಲಿ ಕೂಡ ಬೇಡದ ಖಂಡಿಸಲಿಲ್ಲ, ಮಾತಾಡಲಿಲ್ಲ. ಕ್ರಿಶ್ಚಿಯನ್ ಸಮುದಾಯವನ್ನು ಮಾತಾಡಲಿಲ್ಲ, ಮುಸ್ಲಿಂ ಸಮುದಾಯವನ್ನು ಮಾತಾಡಲಿಲ್ಲ. ನಮಗೆಲ್ಲ ಸಮುದಾಯವರು ಈ ದೇಶದಲ್ಲಿ ಹುಟ್ಟಿದವರು, ಎಲ್ಲರೂ ಮಾನವರು. ಬೆಳಿಗ್ಗೆ ವಿಟ್ಲ ಜೈನ ಬಸದಿ ಬಳಿಯಿಂದ ಮೆರವಣಿಗೆ ಹೊರಟು ನಾಡ ಕಚೇರಿಯಲ್ಲಿ ಉಪ ತಹಶೀಲ್ದಾರ್ ವಿಜಯ್ ವಿಕ್ರಮ್ ಅವರ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು.
ಬಂಟ್ವಾಳ ಆದಿದ್ರಾವಿಡ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಹೊನ್ನಪ್ಪ ಕುಂದರ್, ಬಂಟ್ವಾಳ ಮರಾಠಿ ಸೇವಾ ಸಂಘದ ಅಧ್ಯಕ್ಷ ಕೇಶವ ನಾಯ್ಕ್, ಯುವ ದಲಿತ ಮುಖಂಡ ಅಭಿಷೇಕ್ ಬೆಳ್ಳಿಪಾಡಿ, ಬಂಟ್ವಾಳ ಅಂಬೇಡ್ಕರ್ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಸತೀಶ್ ಶರಳ, ಪುತ್ತೂರು ಮುಗೇರ ಯುವ ವೇದಿಕೆಯ ಅಧ್ಯಕ್ಷ ಶೇಖರ್ ಮಾಡಾಪು, ಪುತ್ತೂರು ತಾಲೂಕು ದಲಿತ ಸೇವಾ ಸಮಿತಿ ಅಧ್ಯಕ್ಷ ಅಣ್ಣಪ್ಪ ಕಾರೆಕಾಡು ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.